सेवाधिकार दिए करो निजवासी। दीन कृष्ण दासी को ये मोरो न बोल, यही दिन मोरो श्री राधा गोविंद प्रेम सदा ये नबासी। श्री राधा गोविंद प्रेमे सदा ये नबासी। श्री राधा गोविंद प्रेमे सदा ये नबासी। नमो नमः तुलसी कृष्ण प्रेयसी, नमो नमः राधा कृष्ण सेवा पावो यही अभिलाषी। ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಏನು ಹೇಳುವುದಿದೆಯಲ್ಲ ಪ್ರಭುಜಿ ನಿಮ್ಗೆ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಆ ಪ್ರಭುಜಿ ಯಾವಾಗಿಂದ ಮಾತಾಜಿ ಮಾತಾಜಿ ಅಂತ ಹೇಳ್ತಾ ಇದ್ರು, ಯಾವ ಪ್ರಭುಜಿ ಅಂತ ಗೊತ್ತಿಲ್ಲ. ಹರೇ ಕೃಷ್ಣ. ಪ್ರಭುಜಿ ಏನಾದ್ರು ಹೇಳ್ಬೇಕಾಯ್ತಾ? ಹರೇ ಕೃಷ್ಣ. ಪ್ರಭುಜಿ ಏನಾದ್ರು ಹೇಳ್ಬೇಕಿತ್ತಾ? ಓಕೆ ಮಾತಾಜಿ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಹರೇ ಇದು ಕೃಷ್ಣ. ನಾನು ಎಕ್ಸೆಲ್ ಮಾತಾಜಿ ಇಷ್ಟು ದಿನ ಕ್ಲಾಸಿಗೆ ಬಂದಿಲ್ಲ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ವಾ ಮಾತಾಜಿ? ಹಾ ಪ್ರಭುಜಿ, ಮತ್ತೆ ಶುರುವಾಗುತ್ತೆ. ಮತ್ತೆ ನೆಕ್ಸ್ಟ್ ಇವಾಗ 59th ಬ್ಯಾಚ್ ಅಲ್ವಾ, 60th ಬ್ಯಾಚ್ ಶುರುವಾಗುತ್ತೆ ಪ್ರಭುಜಿ. ಅವಾಗ ಜಾಯ್ನ್ ಆಗ್ಬೋದಾ ಮಾತಾಜಿ? ಅವಾಗ ಮತ್ತೆ ಜಾಯಿನ್ ಆಗ್ಬೋದು ಪ್ರಭುಜಿ. ಎಷ್ಟು ಸತಿ ಬೇಕಾದ್ರೂ ನೀವು ಲೆವೆಲ್ 1 ಮಾಡ್ಬೋದು. ಲೆವೆಲ್ 2 ಮಾಡ್ತಾನು ಲೆವೆಲ್ 1 ಮಾಡ್ಕೋಬಹುದು ನೀವು. ಹೌದಾ ಮಾತಾಜಿ? ಇಲ್ಲ ಮಾತಾಜಿ, ನಂದು ಎಕ್ಸಾಮ್ ಇದೆ ಮಾತಾಜಿ. ಹಾಗಾಗಿ ಪ್ರಭುಜಿ ಲಾಸ್ಟ್ ಅಲ್ಲಿ ಮಾತಾಡೋಣ. 6:35 ಆಯ್ತು, ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕ್ಲಾಸ್ ಆದ್ಮೇಲೆ ನೀವು ಕೇಳಿ ಮತ್ತೆ. ಓಕೆ, ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆಯ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಜ್ಞಾಪಿಸ್ಕೋತೀರಾ? ನಿನ್ನೆ ಯಾವ ಒಂದು ಅಧ್ಯಾಯನ ನೀವು ತಿಳ್ಕೊಂಡ್ರಿ? ಜ್ಞಾನಯೋಗ. ಜ್ಞಾನ ಯೋಗ ಅಲ್ವಾ? ಸೊ ಅದನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಪ್ರಭುಪಾದರು ಅದಕ್ಕೆ ಏನಂತ ಕರೀದ್ರು? ದಿವ್ಯ ಜ್ಞಾನ, ಸಾಮಾನ್ಯ ಜ್ಞಾನ ಅಲ್ಲ ಅಲ್ವಾ ತಿಳ್ಕೊಂಡಿದ್ದು ನೀವು. ನಾವ್ ಯಾವ್ದೇ ಒಂದು ಯೂನಿವರ್ಸಿಟಿಗೆ ಹೋದ್ರೂ ಸಹ ಆ ಜ್ಞಾನವನ್ನ ನಮ್ಗೆ ತಿಳಿಸಿ ಕೊಡೋದೇ ಇಲ್ಲ ಅಲ್ವಾ? ಸೊ ನಮ್ಗೆ ಹೇಗೆ ನಾವು ಜ್ಞಾನವನ್ನ ಪಡ್ಕೋಬೇಕು, ಯಾರಿಂದ ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅಂತ ನಮ್ಗೆ ಹೇಳಿದ್ರು ಅಲ್ವಾ? ಆ ಗುರು ಪರಂಪರೆಯಿಂದ ಬಂದಿರುವಂತಹ ಜ್ಞಾನವನ್ನಷ್ಟೇ ನಾವು ಪಡ್ಕೋಬೇಕು. ಅವಾಗಷ್ಟೇ ನಮ್ಮ ಜೀವನದ ಗುರಿಯನ್ನ ನಾವು ತಲುಪಬಹುದು. ಮತ್ತೆ ನಮ್ಗೆ ಅದನ್ನ ಹೇಗೆ ಪಡ್ಕೋಬೇಕು ಅಂತಾನು ಹೇಳಿದ್ರು. ಗುರುಗಳ ಬಳಿ ಹೇಗೆ ಹೋಗಿ ನಡ್ಕೋಬೇಕು ಅಂತಾನು ಹೇಳಿದ್ರು ಅಲ್ವಾ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವ ದರ್ಶಿನಃ ಅಂತ ಹೇಳಿದ್ರು ಅಲ್ವಾ? ಸೊ ನಾವು ಗುರುಗಳ ಹತ್ರ ನಾನು ದುಡ್ಡು ಕೊಟ್ಟಿದ್ದೀನಿ, ಇವ್ರ ಹತ್ರ ನನ್ನ ವಿದ್ಯೆನ ನಾನು ಕಲ್ತ್ಕೊಂಡು ನನ್ನ ಹಕ್ಕುವನ್ನ ಒಂದು ರೀತಿಯಲ್ಲಿ ಹೋದ್ರೆ, ಅಂತಹ ಒಂದು ಮನಸ್ಥಿತಿಯಲ್ಲಿ ಹೋದ್ರೆ ನಾವು ಖಂಡಿತ ಆ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಈ ಗುರುಗಳು, ಇಂತಹ ಗುರುಗಳು, ಆತ್ಮ ಜ್ಞಾನವನ್ನ ಪಡ್ಕೊಂಡಿರುವಂತಹ ಗುರುಗಳು, ಅವ್ರು ಯಾವತ್ತೂ ಸಹ ಹಣವನ್ನ ಅವರು ವಿದ್ಯಾರ್ಥಿಯಿಂದ ಅವ್ರು ತಗೊಳೋದಿಲ್ಲ ಅಲ್ವಾ? ಸೊ ವಿದ್ಯಾರ್ಥಿ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ? ಸೇವೆಯನ್ನ ಮಾಡ್ಬೇಕು, ಮತ್ತೆ ವಿನಮ್ರರಾಗಿ ಇರ್ಬೇಕು ಅಲ್ವಾ? ನನಗೆ ತುಂಬಾ ಗೊತ್ತು ಈ ಗುರುಗಳಿಗಿನ್ನ ಅಂತ ಹೇಳ್ಬಿಟ್ಟು ಅಂತಹ ಮನಸ್ಥಿತಿಯಲ್ಲಿ ನಾವು ಯಾವುದೇ ಹೋದಾಗ ಯಾವುದೇ ಒಂದು ವಿದ್ಯೆನ ನಾವು ಕಲ್ತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಮತ್ತೆ ನಮ್ಗೆ ಇವಾಗ ಧೈರ್ಯ ಬಂತಲ್ವಾ? ಇವಾಗ ಫಸ್ಟ್ ಟೈಮ್ ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಇವಾಗ ನಾವಿದು ಏನೋ ಊಹಾಪೋಹ ಮಾಡಿ ಹೇಳ್ತಾ ಇರುವಂತಹ ಜ್ಞಾನ ಅಲ್ಲ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಇಲ್ಲಿ 4 ಸಂಪ್ರದಾಯಗಳಿದೆ ಅಲ್ವಾ? 4 ಸಂಪ್ರದಾಯದಲ್ಲಿ ನಮ್ಮ ಇಸ್ಕಾನ್ ಸಂಸ್ಥೆ ಯಾವ ಒಂದು ಸಂಪ್ರದಾಯವನ್ನ ಅನುಸರಿಸ್ತಾ ಇದೆ ಅಂತ ನೀವು ತಿಳ್ಕೊಂಡ್ರಿ? ಹರೇ ಕೃಷ್ಣ. ಬ್ರಹ್ಮ ಮಧ್ವ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಲ್ವಾ? 4 ಸಂಪ್ರದಾಯದಲ್ಲಿ ಮೊದಲ ಸಂಪ್ರದಾಯ ಬ್ರಹ್ಮ ಸಂಪ್ರದಾಯದಲ್ಲಿ, ಅದರ ಕೆಳಗಡೆ ನಮ್ಮ ಒಂದು ಸಂಪ್ರದಾಯ ಬರುತ್ತೆ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಬರುತ್ತೆ. ಅದ್ ಬಿಟ್ರೆ ಇನ್ನ ಒಂದು 3 ಸಂಪ್ರದಾಯ ಇದೆ, ಶ್ರೀ ಸಂಪ್ರದಾಯ, ಮತ್ತೆ ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ ಅಂತ ಬಿಟ್ಟು 4 ಸಂಪ್ರದಾಯ ಇದೆ. ಈ 4 ಸಂಪ್ರದಾಯದಲ್ಲಿ ನೀವು ಯಾವುದೇ ಒಂದು ಮಾರ್ಗವನ್ನ ನೀವು ಶ್ರದ್ಧೆಯಿಂದ ಅನುಸರಿಸಿದ್ರೆ ಖಂಡಿತ ನೀವು ಇದೇ ಜನ್ಮದಲ್ಲಿ ನೀವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನೀವು ತಿಳ್ಕೊಳ್ರಿ ಅಲ್ವಾ? ನೋಡಿ, ಇವಾಗ ಸಮಯವನ್ನ ನೀವು ವೇಸ್ಟ್ ಮಾಡ್ತಾ ಇಲ್ಲ. ನೀವು ಇದನ್ನ ಶ್ರದ್ಧೆಯಿಂದ, ಇಲ್ಲಿ ಭಗವಂತ ಏನ್ ಹೇಳ್ತಿದಾರೋ ಅದನ್ನ ಇವಾಗ ಪ್ರಭುಪಾದರು ಯಾವ ರೀತಿಯಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡಿಸ್ತಾ ಇದಾರೋ ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೊ ಮತ್ತೆ ನಮ್ಗೆ ಆ ಗುರು ಪರಂಪರೆಯ ಒಂದು ವೈಶಿಷ್ಟ್ಯತೆನ ನಾವು ತಿಳ್ಕೊಂಡ್ವಿ ಅಲ್ವಾ? ಯಾಕೆ ನಾವು ಜ್ಞಾನವನ್ನ, ಕೃಷ್ಣನಿಂದ ಬಂದಿರುವಂತಹ ಜ್ಞಾನವನ್ನೇ ನಾವು ತಿಳ್ಕೊಬೇಕು ಅಂತ ಅರ್ಥ ಮಾಡ್ಕೊಂಡ್ರಿ? ಯಾಕೆ? ಗುರು ಪರಂಪರೆ ಭಗವಂತನ ವಾಣಿಯಿಂದ ಬಂದಿರೋದು. ಯಾಕೆ ನಾವು ಅಂದ್ರೆ ಕೃಷ್ಣನಿಂದ ಬಂದಿರುವಂತಹ ಜ್ಞಾನವನ್ನೇ ನಾವ್ ಯಾಕೆ ಪಡ್ಕೋಬೇಕು? ಇವಾಗ ಯಾರೋ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಬಣ್ಣ ಬಣ್ಣದ ಮಾತುಗಳಿಂದ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಒಬ್ಬೊಬ್ರು ಎಷ್ಟು ವಾಕ್ಚಾತುರ್ಯ ಇರುತ್ತೆ ಅಲ್ವಾ? ಅಂತವ್ರ ಹತ್ರ ಯಾಕೆ ನಾವು ಹೋಗಿ ಒಂದು ಜ್ಞಾನವನ್ನ ಪಡ್ಕೋಬಾರ್ದು? ಒಬ್ಬ ಮನುಷ್ಯ ಅವರೆಲ್ಲರೂ ದೇವ ಅಲ್ಲ, ಕೃಷ್ಣ ಅಷ್ಟೇ ದೇವೋತ್ತಮ ಪರಮ ಪುರುಷ, ಅದರಿಂದ ಅವನಿಂದ ಜ್ಞಾನ. ಓಕೆ. ಸೊ ಯಾವುದೇ ಒಂದು ಮನುಷ್ಯ ಅಲ್ವಾ, ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಯಾವುದೇ ಒಂದು ಜೀವಿ, ಅವರು 4 ನ್ಯೂನ್ಯತೆಗಳಿಂದ ಹುಟ್ಟಿರ್ತಾರೆ ಅಲ್ವಾ? ಅವ್ರಿಗೆ 4 ದೋಷಗಳಿದೆ. ಯಾವ ಯಾವ ದೋಷಗಳಿದೆ? ಅವರು ತಪ್ಪು ಮಾಡ್ತಾರೆ, ಮತ್ತೆ ಅವ್ರಿಗೆ ಮೋಸ ಹೋಗೋ ಪ್ರವೃತ್ತಿ ಇದೆ, ಮತ್ತೆ ಅವರ ಇಂದ್ರಿಯಗಳು ಪರಿಪೂರ್ಣವಾಗಿಲ್ಲ ಅಲ್ವಾ? ನಾವು ನಮ್ಮ ಕಣ್ಣುಗಳಿಂದ ಎಲ್ಲವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಕರೋನಾ ವೈರಾಣುವನ್ನ ನೋಡ್ಲೇ ಇಲ್ಲ ಅಲ್ವಾ? ಬಟ್ ವೈರಾಣು ಇದೆ ಅಂತ ಹೇಳಿದಕ್ಕೆ ಸೊ ನಾವ್ ಅದನ್ನ ಒಪ್ಕೊಂಡ್ವಿ. ನಾವ್ ಎಷ್ಟೊಂದನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಗಿದೆ. ಮತ್ತೆ ನಾವು ಭ್ರಮೆಗೆ ಒಳಗಾಗ್ತೀವಿ ಅಲ್ವಾ? ಒಂದು ಹಗ್ಗವನ್ನ ನೋಡಿ ಹಾವು ಅಂತ ಹೇಳ್ಬಿಟ್ಟು ಭ್ರಮೆಗೆ ಒಳಗಾಗ್ತೀವಿ. ಮತ್ತೆ ಆ ಮರುಭೂಮಿಯಲ್ಲಿ ಇರುವಂತಹ ಮರೀಚಿಕೆಯನ್ನ ನೋಡಿ ನೀರು ಅಂತ ಅನ್ಕೋತೀವಿ ಅಲ್ವಾ? ಇಷ್ಟೆಲ್ಲ ನಾವು ದೋಷಗಳನ್ನ ಇಟ್ಕೊಂಡು ಯಾವುದೇ ಒಂದು ಪರಿಪೂರ್ಣ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ನೋಡಿ ಎಡಿಷನ್ಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ನಮ್ಮ ಸೈಂಟಿಸ್ಟ್ ಬರೀತಾರೆ, ಮೊದ್ಲು ಭೂಮಿ ಚಪ್ಪಟೆ ಇದೆ ಅಂತ ಹೇಳಿದ್ರು, ಅದಾದ್ಮೇಲೆ ಇಲ್ಲ ಅದು ಗೋಲಾಕಾರವಾಗಿದೆ ಅಂತ ಹೇಳ್ಬಿಟ್ಟು ಬದಲಾಯಿಸಿದ್ರು. ಈ ತರ ನಮ್ಮ
ಒಂದು ಏನು ಜ್ಞಾನ ಇದೆ, ಕೃಷ್ಣನಿಂದ ಬಂದಿರುವಂತಹ ಜ್ಞಾನ 5,000 ವರ್ಷಗಳಿಂದ ಹೇಳಿರೋದು ಕೃಷ್ಣ ಅಲ್ವಾ. ಈಗ್ಲೂ ಸಹ ಅದು ಪ್ರಸ್ತುತವಾಗಿದೆ, ಮುಂದೆನೂ ಸಹ ಪ್ರಸ್ತುತವಾಗಿರುತ್ತೆ. ಸೊ ಇವಾಗ ಪ್ರಭುಪಾದರು ಬರ್ದಿರುವಂತಹ ಈ ಒಂದು ಜ್ಞಾನ 10,000 ವರ್ಷಗಳ ತನಕ ಅದು ಪ್ರಸ್ತುತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಕಲಿಯುಗದಲ್ಲಿ ತುಂಬಾನೇ ಅಂದ್ರೆ ತೀವ್ರತೆ ಬರುತ್ತೆ. ಅಲ್ಲಿ ಜನಗಳೆಲ್ಲ ತುಂಬಾನೇ ಅವರು ಇಂದ್ರಿಯ ಸುಖದಲ್ಲಿ ಮುಳುಗ್ಬಿಡ್ತಾರೆ. ಅದಕ್ಕೆ ಈ 10,000 ವರ್ಷಗಳನ್ನ ಗೋಲ್ಡನ್ ಪೀರಿಯಡ್ ಅಂತ ಕರಿತಾ ಇದ್ದಾರೆ. ಅಂದ್ರೆ ಇವಾಗ ಹೇಗೆ ಸತ್ಯಯುಗ ಇದೆಯೋ ಆ ಒಂದು ಯುಗಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಈ ಒಂದು 10,000 ವರ್ಷಗಳನ್ನ. ಅದಕ್ಕೆ ನಾವು ಈ 10,000 ವರ್ಷದಲ್ಲಿ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಜ್ಞಾನವನ್ನ ಕೃಷ್ಣನಿಂದ ಬಂದಿರುವಂತಹ ಕೃಷ್ಣನಿಂದ ಮೊದಲುಗೊಂಡಿರುವಂತಹ ಜ್ಞಾನ ಅದು ಗುರು ಪರಂಪರೆಯಲ್ಲಿ ಬಂದಿರ್ಬೇಕು. ಅಂತಹ ಜ್ಞಾನವನ್ನೇ ನಾವು ಪಡ್ಕೋಬೇಕು. ಅವಾಗಷ್ಟೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ಸೊ ಈ ಭಗವದ್ಗೀತೆ ಸೊ ನಮ್ಗೆ ಒಂದು ಕೈಪಿಡಿ ಇದ್ದ ಹಾಗೆ, ನಮ್ಗೆ ಇಲ್ಲಿ ಹೇಗೆ ಜೀವನವನ್ನ ಮಾಡ್ಬೇಕು, ಮನುಷ್ಯ ಜನ್ಮ ಬಂದಾಗ ಹೇಗೆ ಜೀವನವನ್ನ ಮಾಡ್ಬೇಕು, ಅದಾದ್ಮೇಲೆ ನಾವು ಹೇಗೆ ದೇಹವನ್ನ ಬಿಡ್ಬೇಕು, ದೇಹವನ್ನ ಬಿಟ್ಟು ಭಗವಂತನ ಬಳಿಗೆ ಹೋಗ್ಬೇಕು, ಎರಡನ್ನೂ ಸಹ ನಮ್ಗೆ ಇದು ತಿಳಿಸಿಕೊಡ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್, ಇಲ್ಲಿ ಬದುಕೋದನ್ನ ಹೇಗೆ ಬದುಕ್ಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ. ಮತ್ತೆ ಆರ್ಟ್ ಆಫ್ ಲಿವಿಂಗ್ ಅವರ್ ಬಾಡಿ, ಹೇಗೆ ದೇಹವನ್ನ ತ್ಯಾಗ ಮಾಡ್ಬೇಕು ಅನ್ನೋದನ್ನು ಸಹ ನಮ್ಗೆ ಭಗವದ್ಗೀತೆ ಹೇಳ್ಕೊಡುತ್ತೆ. ನಮ್ಗೆ 8ನೇ ಅಧ್ಯಾಯ ಅದಕ್ಕೋಸ್ಕರನೇ ಮೀಸಲಾಗಿಟ್ಟಿದೆ. ಹೇಗೆ ನಾವು ದೇಹವನ್ನ ಬಿಡ್ಬೇಕು, ಅದು ಒಂದು ಕಲೆ. ಅದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಮತ್ತೆ ಕೃಷ್ಣನ ದೈವಿಕ ಸ್ವರೂಪ ಅಲ್ವಾ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾನು ಸಹ ದೇವ್ರಾಗ್ಬಿಡ್ಬೋದು ಅಂತ ಅನ್ಕೊಂಡಿದೀವಿ. ನಾವ್ ಯಾವತ್ತೂ ಸಹ ನಾವು ದೇವ್ರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ದೇವರಿಗೆ ಸರಿ ಸಮಾನರಾಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರನ್ನ ಮೀರಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸೊ ಇವಾಗ ಕೃಷ್ಣ ಅವರು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೂ ಅಷ್ಟೇನೆ ಅವರು ನಮ್ ತರ ಅವ್ರು ಬರೋದಿಲ್ಲ. ನಾವಿವಾಗ ಕರ್ಮಾನುಸಾರ ಬಂದಿದೀವಿ. ನಾವು ನಮ್ಮ ತಂದೆ ತಾಯಿಗಳನ್ನ ನಾವು ಹುಡ್ಕಿಲ್ಲ. ನನ್ಗೆ ಇಂಥವ್ರೇ ತಂದೆ ಆಗ್ಬೇಕು, ಇಂಥವ್ರೇ ತಾಯಿ ಆಗ್ಬೇಕು ಅನ್ನೋ ಒಂದು ಅವಕಾಶ ನಮ್ಗಿಲ್ಲ. ಆದ್ರೆ ಭಗವಂತ ಅವ್ರು ಸೆಲೆಕ್ಟ್ ಮಾಡ್ಬೋದು, ನಾನು ಯಾರಿಗೆ ಮಗನಾಗಿ ಬರಬಹುದು ಅಂತ. ಅವ್ರು ಬಂದಾಗ ಯಾವ ತರ ಅವ್ರು ಜನ್ಮವನ್ನ ಪಡೆದ್ರು ಅವರು ಅಲ್ವಾ. ಅವರು ಸರ್ವಾಲಂಕಾರ ಭೂಷಿತರಾಗಿ ಬಂದ್ರು ಅಲ್ವಾ. ಆತರ ಯಾವ್ದಾದ್ರು ಒಂದು ಮಗು ಹುಟ್ಟಿರೋದನ್ನ ನಾವು ನೋಡಿದೀವ? ಇಲ್ಲ ಅಲ್ವಾ. ಮತ್ತೆ ಅವರು ಮಾಯೆಗೆ ಒಳಗಾಗೋದಿಲ್ಲ ಅವರು ಭಗವಂತ ಅಲ್ವಾ. ಮಾಯೆ ಅವರ ಅಧೀನದಲ್ಲಿ ಇರುತ್ತೆ. ಮತ್ತೆ ಅವರು ನಮ್ಮ ದೇಹದಲ್ಲಿ 6 ಬದಲಾವಣೆ ಆಗತ್ತೆ ಅಲ್ವಾ. ನಾವು ಹುಡ್ತೀವಿ, ಬೆಳಿತೀವಿ, ನಮ್ಗೆ ವೃದ್ಧಾಪ್ಯ ಬರುತ್ತೆ, ಅದಾದ್ಮೇಲೆ ನಾವು ದೇಹವನ್ನ ನಮ್ಮ ದೇಹ ನಾಶ ಆಗುತ್ತೆ. ಈ ತರ 6 ಬದಲಾವಣೆಗೆ ನಮ್ಮ ದೇಹ ಒಳಗಾಗುತ್ತೆ. ಆದ್ರೆ ಭಗವಂತ ಯಾವಾಗ್ಲೂ ಸಹ ಅವರು ಚಿರ ಯೌವನದಲ್ಲೇ ಇರ್ತಾರೆ ಅಲ್ವಾ. ಅವರ ದೇಹ ಆತ್ಮ ಒಂದೇ ಇರುತ್ತೆ, ನಮ್ ತರ ಅಲ್ಲ. ನಾವು ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಂಡು, ಮತ್ತೆ ಕೃಷ್ಣ ಅವನ ಇಚ್ಛೆ ಬಂದಾಗ ಬರ್ತಾನೆ. ಯಾವಾಗ ನಾವು ನೆನ್ನೆ ತಿಳ್ಕೊಂಡ್ರ ಹಾಗೇನೆ 3 ಕಾರಣಗಳಿಗೋಸ್ಕರ ಅವರು ಬರ್ತಾರೆ ಅಲ್ವಾ. ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಅವರ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ಮತ್ತೆ ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಅವರು ಬರ್ತಾರೆ ಅಲ್ವಾ. ಅವರ ಇಚ್ಛಾನುಸಾರ ಅವರು ಬರ್ತಾರೆ. ಆದ್ರೆ ನಾವು ಆತರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೃಷ್ಣಂದು ದೈವಿಕ ಸ್ವರೂಪ, ನಾವ್ ಯಾವತ್ತೂ ಸಹ ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಸೊ ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತವೆ. ಸೊ ನಾವು ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅಷ್ಟಾಂಗ ಯೋಗ ಯಾವುದನ್ನೇ ನಾವು ಆಚರಿಸಿದ್ರು ಸಹ ಅದು ಇಂಡೈರೆಕ್ಟ್ ಆಗಿ ಅದು ಅದು ಕೃಷ್ಣನಿಗೆ ಅದು ಸಲ್ಲುತ್ತೆ. ಆಕ್ಚುಲಿ ಅದು ಡೈರೆಕ್ಟ್ ಆಗಿ ಸಲ್ಲೋದಿಲ್ಲ, ಇಂಡೈರೆಕ್ಟ್ ಆಗಿ ಅದು ಭಗವಂತನಿಗೆ ಸಲ್ಲುತ್ತೆ. ಮತ್ತೆ ನಾವು ಕರ್ಮ, ವಿಕರ್ಮ, ಅಕರ್ಮವನ್ನ ನಾವು ಮತ್ತೆ ಆ ಜ್ಞಾನ ಯೋಗದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ನಾವು ಅರ್ಥ ಮಾಡ್ಕೊಂಡಿದೀವಿ ಇವಾಗ ಅಕರ್ಮದಲ್ಲಿ ನಾವು ಕರ್ಮವನ್ನ ಮಾಡ್ಬೇಕು, ಅವಾಗಷ್ಟೇನೆ ನಾವು ಬುದ್ಧಿವಂತರಾಗ್ತೀವಿ ಅಂತ ಅಲ್ವಾ. ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ ನೋಡಿ, ಇವಾಗ ನಮ್ಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಆದ್ರೆ ಅದನ್ನ ಹಲಸಿನ ಹಣ್ಣನ್ನ ಬಿಡಿಸ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಕೈಯೆಲ್ಲ ಅಂಟಾಗತ್ತೆ ಅಲ್ವಾ. ಅಕಸ್ಮಾತ್ ನಮ್ಗೆ ಜ್ಞಾನ ಇದ್ರೆ ನಾವ್ ಯಾವ ತರ ಆ ಹಲಸಿನ ಹಣ್ಣಿನ ಸವಿಯನ್ನ ನಾವು ಅನುಭವಿಸ್ಬೋದು. ಕೈಗೆಲ್ಲ ನಾವು ಹರಳೆಣ್ಣೆ ಹಚ್ಕೊಂಡು ನಾವು ಅಥವಾ ಬೇರೆ ಯಾವ್ದೋ ಒಂದು ಎಣ್ಣೆಯನ್ನ ಹಚ್ಕೊಂಡು ನಾವು ಆ ಹಲಸಿನ ಹಣ್ಣನ್ನ ಬಿಡಿಸಿದ್ರೆ ಏನಾಗುತ್ತೆ, ನಮ್ ಕೈಗೆ ಯಾವುದೇ ಒಂದು ಅಂಟು ಬರೋದಿಲ್ಲ ಅಲ್ವಾ. ಅಂದ್ರೆ ನಾವು ಕರ್ಮವನ್ನ ಮಾಡ್ತಾ ಇದೀವಿ, ಆದ್ರೆ ಅಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇಲ್ಲ ಅಲ್ವಾ. ಸೊ ನಾವು ಅಕರ್ಮದಲ್ಲಿ ಕರ್ಮವನ್ನ ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗ್ತಿಲ್ಲ. ಹೇಗೆ ನಾವು ಜ್ಞಾನಯುತವಾಗಿ ಆ ಹಲಸಿನ ಹಣ್ಣನ್ನ ಬಿಡಿಸಿದಾಗ ನಮ್ಮ ಕೈಗೆ ಹೇಗೆ ಆ ಒಂದು ಅಂಟ್ಕೊಡೋದಿಲ್ವೋ, ಅದೇ ತರನೇ ನಾವು ಜ್ಞಾನಯುತವಾಗಿ ನಾವು ಕರ್ಮವನ್ನ ಮಾಡಿದ್ರೆ ನಮ್ಗೆ ಯಾವುದೇ ಒಂದು ಪಾಪ ಅಂಟೋದಿಲ್ಲ. ಸೊ ಅಕರ್ಮದಲ್ಲಿ ಕರ್ಮವನ್ನ ಹೇಗೆ ಮಾಡ್ಬೇಕು ಅಂತ ನಮ್ಗೆ ನಾವು 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಕೃಷ್ಣನಿಗೋಸ್ಕರ, ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ನಮ್ಮ ಇಂದ್ರಿಯ ಸುಖದ ಸಂತೋಷಕ್ಕೆ ನಾವು ಕರ್ಮವನ್ನ ಮಾಡ್ದಲೆ ಆ ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯನಾದ ಕೃಷ್ಣನಿಗೋಸ್ಕರ ನಮ್ಮೆಲ್ಲಾ ಇಂದ್ರಿಯಗಳನ್ನ ನಾವು ಉಪಯೋಗಿಸಿದಾಗ ಏನಾಗತ್ತೆ, ನಾವು ಕರ್ಮವನ್ನ ಮಾಡಿದ್ರು ಸಹ ನಮ್ಗೆ ಯಾವುದೇ ಒಂದು ಬಂಧನ ಅಥವಾ ಪಾಪ ಅನ್ನೋದು ತಟ್ಟೋದಿಲ್ಲ ಅಲ್ವಾ. ಇವಾಗ ನೋಡಿ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಎಷ್ಟು ಯೋಧರನ್ನ ಸಂಹಾರ ಮಾಡ್ದ ಅಲ್ವಾ. ಆದ್ರೆ ಅವನಿಗೆ ಯಾವುದೇ ಒಂದು ಅವನು ಪಾಪಕ್ಕೆ ಒಳಗಾಗ್ಲಿಲ್ಲ, ಯಾಕಂದ್ರೆ ಅವನು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ತಾನೆ ಅಲ್ವಾ. ಆದ್ರೆ ಇವಾಗ ದುರ್ಯೋಧನನ ನೋಡಿದ್ರೆ ಅವನು ತನ್ನ ಸಂತೋಷಕ್ಕೋಸ್ಕರ ನಾನು ರಾಜ್ಯಭಾರ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನು ಯುದ್ಧ ಮಾಡ್ತಾನೆ. ಅಂದ್ರೆ ಅವನ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾನೆ. ಅವಾಗ ಏನಾಗುತ್ತೆ, ಅವನು ಬಂಧನಕ್ಕೆ ಒಳಗಾಗ್ತಾನೆ ಅಲ್ವಾ.
ಆದ್ರೆ ಆ ಕುರುಕ್ಷೇತ್ರ ಭೂಮಿಯಲ್ಲಿ ಕೃಷ್ಣ ಸ್ವತಃ ಇದ್ದಿದ್ರಿಂದ ಅವರೆಲ್ಲರನ್ನೂ ಸಹ ಅವರು ಮೋಕ್ಷವನ್ನ ಪಡೀತಾರೆ. ಮತ್ತೆ ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ. ಸಾರಿ, ಜ್ಞಾನವನ್ನ ಪಡೆಯುವುದು ಯಜ್ಞದ ಮೂಲಕ. ನಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ಲ, ಇದೇನಿದು ಯಜ್ಞ ಮಾಡಿದ್ರೆ ಜ್ಞಾನ ಹೆಂಗಪ್ಪ ಸಿಗುತ್ತೆ ಅಂತ ಅನ್ಸುತ್ತೆ. ನಾವ್ ಇದಕ್ಕಿಂತ ಮುಂಚೆ ನಾವ್ ಏನನ್ನ ತಿಳ್ಕೊಂಡ್ವಿ, ಯಾವುದೇ ಒಂದು ಕರ್ಮವನ್ನ ವಿಷ್ಣುವಿನ ಸಂತೋಷಕ್ಕೋಸ್ಕರ ಮಾಡಿದಾಗ ಅದನ್ನ ತ್ಯಾಗವೆಂದು ಪರಿಗಣಿಸ್ಬೇಕು ಅಂತ ಹೇಳಿದ್ರು. ಅದೇ ಒಂದು ಯಜ್ಞ ಅಂತ ಹೇಳಿದ್ರು. ವಿಷ್ಣುವಿಗೋಸ್ಕರ ನಾವೇನೇ ಒಂದು ಕೆಲಸ ಮಾಡಿದ್ರು ಅದು ಯಜ್ಞ ಆಗ್ಬಿಡುತ್ತೆ. ಇವಾಗ ನೋಡಿ, ನಾವ್ ಅಡಿಗೆ ಮನೇಲಿ ಮಾಡೋ ಕೆಲಸ ಕೃಷ್ಣನ ತೃಪ್ತಿಗೋಸ್ಕರ ಮಾಡಿದ ತಕ್ಷಣನೇ ಅದು ಯಜ್ಞ ಆಗತ್ತೆ. ಸಾರಿ, ಒಂದ್ ನಿಮಿಷ ನೀರ್ ಕುಡಿ. ಅಲ್ವಾ? ಇವಾಗ ನೋಡಿ, ಅಡಿಗೆ ಮನೆಯಲ್ಲಿ ಇವಾಗ ಒಬ್ಬ ಗೃಹಿಣಿ ಅಡಿಗೆ ಮಾಡ್ತಾ ಮಾಡ್ತಾ ಇವಾಗ ಒಂದು 20 ವರ್ಷ 30 ವರ್ಷ ಆದ್ಮೇಲೆ ಅವಳಿಗೆ ಎಷ್ಟು ಅದ್ರ ಬಗ್ಗೆ ಜ್ಞಾನ ಬಂದಿರುತ್ತೆ ಅಲ್ವಾ? ಸೊ ಇವಾಗ ನಾವೊಂದು ಕರ್ಮವನ್ನ ಮಾಡ್ತಾ ಮಾಡ್ತಾ, ಅಂದ್ರೆ ಇವಾಗ ಯಜ್ಞ ಅಂದ್ರೆ ಕರ್ಮ ಅಂತ ನಾವ್ ಅನ್ಕೊಂಡ್ರೆ, ಅದ್ ಮಾಡ್ತಾ ಮಾಡ್ತಾ ಒಂದು ಜ್ಞಾನ ಅನ್ನೋದು ಸಿಗುತ್ತೆ ಅಲ್ವಾ? ಬೇರೆಯವ್ರಿಗೆ ಹೇಳ್ಕೊಡೋ ಅಷ್ಟು ಜ್ಞಾನಕ್ಕೆ ಬಂದ್ಬಿಟ್ಟಾಳೆ ಅವಳು ಯಾವ್ದೇ ಒಂದು ಸ್ಕೂಲಿಗೆ ಹೋಗಲ್ಲ ಅಲ್ವಾ? ಅವಳೇ ಆ ಒಂದು ಕರ್ಮವನ್ನ ಮಾಡ್ತಾ ಮಾಡ್ತಾ ಜ್ಞಾನವನ್ನ ಪಡಿತಾಳೆ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಮ್ಗೆ ಜ್ಞಾನ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ಯಜ್ಞದ ಜಾಗದಲ್ಲಿ ನೀವು ಕರ್ಮ ಅಂತ ಅನ್ಕೋಬೇಕು. ಯಾಕಂದ್ರೆ ಯಾವಾಗ ಅದು ಯಜ್ಞ ಆಗುತ್ತೆ, ನಾವು ಮಾಡುವಂತ ಕರ್ಮ ವಿಷ್ಣುವಿನ ಸಂತೋಷಕ್ಕೋಸ್ಕರ ಯಾವುದೇ ಒಂದು ಕರ್ಮ ಮಾಡಿದ ತಕ್ಷಣ ಅದು ಯಜ್ಞವಾಗಿ ಪರಿಗಣಿಸಲ್ಪಡುತ್ತೆ. ನಾನು ಇವಾಗ ಆಫೀಸ್ಗೆ ಹೋಗೋದು ಅಷ್ಟೇ, ನಾನು ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ, ಕೃಷ್ಣನ ಸೇವೆ ಮಾಡ್ಲಿಕ್ಕೆ, ಅಲ್ಲಿ ಬಂದಿರುವಂತಹ ಫಲದಿಂದ ನಾನು ಕೃಷ್ಣನ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ ತಕ್ಷಣನೇ, ಅಂತಹ ಒಂದು ಮನಸ್ಥಿತಿಲಿ ಮಾಡಿದ ತಕ್ಷಣನೇ ಅದು ಯಜ್ಞ ಆಗ್ಬಿಡುತ್ತೆ. ಮತ್ತೆ ಜ್ಞಾನವನ್ನ ಪಡೆಯುವ ವಿಧಾನಗಳು ಎಷ್ಟೊಂದು ವಿಧಾನಗಳಿದೆ. ಸೊ ಇವಾಗ ಧರ್ಮ ಅಂದ್ರೆ ದ್ರವ್ಯ ಯಜ್ಞ, ನಮ್ಮ ಹತ್ರ ಇರೋ ಹಣ, ಕಷ್ಟಪಟ್ಟು ಧನಾರ್ಜನೆ ಮಾಡಿರೋ ಒಂದು ಹಣವನ್ನ ಅದನ್ನ ನಾವು ದಾನ ಮಾಡ್ತಾ ಇದ್ರೆ ನಮ್ಗೆ ಒಂದು ಜ್ಞಾನವನ್ನ ಭಗವಂತ ಕೊಡ್ತಾನೆ. ಸೊ ಅದೇ ತರನೇ ತಪೋ ಯಜ್ಞ, ತಪಸ್ ಮಾಡಿದ್ರೆ, ಸ್ವಾಧ್ಯಾಯನ ಯಜ್ಞ, ನಾವು ಪುಸ್ತಕಗಳನ್ನ ಓದಿದ್ರೆ, ಸೊ ಅದೆಲ್ಲ ಮಾಡಿದಾಗ ನಮ್ಗೆ ಜ್ಞಾನ ಅನ್ನೋದು ಬರುತ್ತೆ ಅಲ್ವಾ? ಜ್ಞಾನ ಬಂದಾಗ ಏನಾಗುತ್ತೆ, ಯಾಕೆ ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಪ್ರವೀಣ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ನಾನು ಹಿಂದೆ ಹೋಗಿ ನಾನು ಮ್ಯೂಟ್ ಮಾಡ್ತಿದ್ರೆ ತುಂಬಾ ಲೇಟ್ ಆಗುತ್ತೆ ಕ್ಲಾಸ್ ಮುಗಿಸ್ಲಿಕ್ಕೆ. ಸೊ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸೊ ಮತ್ತೆ ನಮ್ಗೆ ಇವಾಗ ಜ್ಞಾನವನ್ನ, ನಾನು ಏನ್ ಹೇಳ್ತಾ ಇದ್ದೆ, ಹರೇ ಕೃಷ್ಣ. ಜ್ಞಾನವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ಸಾರಿ. ಓಕೆ, ಸೊ ಇಲ್ಲಿ ಜ್ಞಾನವನ್ನ ಪಡೆಯೋ ವಿಧಾನ ಅಂದ್ರೆ ನಾವ್ ಹೇಗೆ ಹೋಗಿ ಗುರುವಿನ ಬಳಿ ಹೋಗಿ ಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಲ್ವಾ? ಸೊ ಆತರನೇ ನಾವು ಗುರುಗಳ ಹತ್ರ ಹೋಗಿ ನಾವು ಜ್ಞಾನವನ್ನ ಪಡ್ಕೋಬೇಕು. ಇಲ್ಲ ನನಗೆ ಜಾಸ್ತಿ ಗೊತ್ತಿದೆ ಗುರುಗಳಿಗಿಂತ ಅಂತ ನಾವು ಒಂದು ಮನಸ್ಥಿತಿಯಲ್ಲಿ ಹೋದಾಗ ಖಂಡಿತ ನಾವು ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ನೋಡಿ ಇವಾಗ ನಾನು ಇವಾಗ ಬೆಂಕಿಯಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ನನಗೆ ಗೊತ್ತು, ಇವಾಗ ಅದನ್ನ ಹೇಗೆ ನನಗೆ ತೊಂದರೆ ಆಗ್ದಲೆ, ನನ್ನ ಕೈ ಸುಡ್ದಲೆ ನಾನು ಹೇಗೆ ಆ ಬೆಂಕಿಯಲ್ಲಿ ನಾನು ಯಾವುದೇ ಒಂದು ಆಹಾರವನ್ನ ತಯಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ಜ್ಞಾನ ಇದೆ ಅಲ್ವಾ? ಅದೇ ತರ ನಾವು ಜ್ಞಾನಯುತವಾಗಿ ಕರ್ಮವನ್ನ ಮಾಡಿದಾಗ ಏನಾಗುತ್ತೆ, ನಾವು ಪಾಪಕ್ಕೆ ಒಳಗಾಗೋದಿಲ್ಲ, ನಮ್ಗೆ ಪಾಪ ತಟ್ಟೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾವು ಅಧ್ಯಾಯ 5 ಅಂದ್ರೆ 5ನೇ ಅಧ್ಯಾಯವನ್ನು ನಾವು ತಿಳ್ಕೊತಾ ಇದೀವಿ. ಇದನ್ನು ಸಹ ಕರ್ಮಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಇದು ಅಂದ್ರೆ ಮೆಚ್ಯೂರ್ಡ್ ವರ್ಕ್. ಇವಾಗ ನಾವ್ ಹೇಗೆ ಆ ಜ್ಞಾನ ತಿಳ್ಕೊಂಡ್ವಿ, ಸೊ ಜ್ಞಾನಯುತವಾಗಿ ನಾವು ಕರ್ಮವನ್ನ ಮಾಡ್ಬೇಕು. ಸೊ ಎಂತಹ ಜ್ಞಾನದಲ್ಲಿ ನಾವು ಕರ್ಮವನ್ನ ಮಾಡ್ಬೇಕು? ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮವನ್ನ ಮಾಡ್ಬೇಕು, ಅಂದ್ರೆ ಅಕರ್ಮ ಅಲ್ವಾ? ಸೊ ಕರ್ಮ ಮಾಡ್ತಾ ಇದೀವಿ, ಆದ್ರೆ ನಮ್ಗೆ ಯಾವುದೇ ಒಂದು ಪಾಪ ತಟ್ತಾ ಇಲ್ಲ. ಸೊ ಅದರ ಕುರಿತಾಗಿ ನಮ್ಗೆ ಈ ಅಧ್ಯಾಯ 5ರಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 29 ಶ್ಲೋಕಗಳಿದೆ, ಆದ್ರೆ ನಾವು ತುಂಬಾ ಡೀಪ್ ಮೀನಿಂಗ್ ಅನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಇವಾಗ ನಮ್ಮ ಕೃಷ್ಣ ಪ್ರಜ್ಞಾ ಸಂಸ್ಥೆ ಏನಿದೆಯೋ ಅದರ ಒಂದು ತತ್ವ ಏನಿದೆ ಅದು ಈ ಒಂದು ಅಧ್ಯಾಯದ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 29 ಶ್ಲೋಕ ಇರೋದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂದ್ರೆ,
ಮತ್ತೆ ಇಲ್ಲಿ ಅರ್ಜುನನಿಗೆ ಗೊಂದಲ ಆಗ್ತಾ ಇದೆ. ಸನ್ಯಾಸ ಅಂದ್ರೆ ನಾನು ಎಲ್ಲವನ್ನ ತ್ಯಜಿಸ್ಬೇಕಾ ಅಥವಾ ನಾನು ಕರ್ಮವನ್ನ ಮಾಡ್ಬೇಕಾ ಅಂತ ಮತ್ತೆ ಅವನಿಗೆ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾನೆ. ಅವನಿಗೆ ಇನ್ನ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಈ ಒಂದು ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಕರ್ಮಯೋಗ ಸನ್ಯಾಸ ಅದರ ಒಂದು ಫಲ ಏನಿದೆ ಒಂದೇ, ಆದ್ರೆ ಕರ್ಮಯೋಗ ಸನ್ಯಾಸಕ್ಕಿನ್ನ ಶ್ರೇಷ್ಠ. ನಾವೆಲ್ಲವನ್ನ ತ್ಯಜಿಸೋದಕ್ಕಿನ್ನ ನಾವು ಕರ್ಮಯೋಗದಲ್ಲಿ ಒಂದು ಕೆಲಸವನ್ನ ಮಾಡೋದು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಕರ್ಮವನ್ನ ಮಾಡೋದು ಅದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಾವು ನಿಷ್ಕಾಮ ಕರ್ಮಯೋಗವನ್ನ ಮಾಡಿದ್ರೆ ನಾವು ಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ, ನಾವು ಬಂಧನದಿಂದ ನಾವು ಮುಕ್ತರಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ನಮ್ಗೆ ಶಾಂತಿ ಮಂತ್ರವನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ ಅಲ್ವಾ. ನಮ್ಗೆ ಇವಾಗ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ಎಲ್ಲಾ ಕಡೆ ಶಾಂತಿ ಇರ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದೆ ಅಲ್ವಾ. ಎಲ್ಲರೂ ಎಷ್ಟು ಬುದ್ಧಿವಂತ ವ್ಯಕ್ತಿಗಳು ಅಲ್ಲಿ ಸದಸ್ಯರಾಗಿದ್ದಾರೆ, ಆದ್ರೂ ಸಹ ಅವ್ರಿಗೆ ಶಾಂತಿಯನ್ನ ಸ್ಥಾಪಿಸ್ಲಿಕ್ಕೆ ಆಗೋದೇ ಇಲ್ಲ ಈ ವಿಶ್ವದಲ್ಲಿ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಕೃಷ್ಣನೇ ತಿಳಿಸಿಕೊಡ್ತಾ ಇದ್ದಾರೆ, ನಾವು ಇಲ್ಲಿ ಶಾಂತಿಯುತವಾಗಿ ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರ ತರ ಬದುಕ್ಬೇಕು ಅಂತಂದ್ರೆ ನೀವ್ ಇದನ್ನ ಪಾಲಿಸ್ಬೇಕು, ಶಾಂತಿ ಮಂತ್ರವನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ 29ನೇ ಶ್ಲೋಕದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ ದೊರಕುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಸೊ ಕೊನೆಯ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅರ್ಜುನನಿಗೆ ಇವಾಗ ಮತ್ತೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ, ಗೊಂದಲಕ್ಕೆ ಒಳಗಾಗೋಗ್ಬಿಟ್ಟಿದ್ದಾನೆ. ಅಯ್ಯೋ ನಾನು ಈ ಘನಘೋರ ಯುದ್ಧವನ್ನ ಯಾಕೆ ನಾನು ಮಾಡ್ಬೇಕು? ಸೊ ನೀನ್ ನೋಡಿದ್ರೆ ಒಂದೊಂದ್ಸತಿ ಕರ್ಮವನ್ನ ತ್ಯಾಗ ಮಾಡು ಅಂತ ಹೇಳ್ತೀಯಾ, ಮತ್ತೆ ನೀನು ಭಕ್ತಿಯುತವಾದಂತಹ ಕರ್ಮವನ್ನು ಮಾಡು ಅಂತ ಹೇಳ್ತೀಯಾ. ನನಗೆ ಗೊತ್ತೇ ಆಗ್ತಾ ಇಲ್ಲ, ನನಗೆ ಗೊಂದಲಕ್ಕೆ ಒಳಗಾಗ್ತಿದೆ. ಏಕಂ ವದ ಅಂತ ನಾವು ಇದಕ್ಕಿಂತ ಮುಂಚೆ ನಾವು 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ಲ, ಅದೇ ತರನೇ ಇಲ್ಲೂ ಸಹ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಯಾವ್ದು ಉತ್ತಮ, ಕರ್ಮ ಸನ್ಯಾಸ ಅಂತಂದ್ರೆ ಕರ್ಮವನ್ನೇ ನಾವು ತ್ಯಜಿಸ್ಬಿಡೋದ ಅಥವಾ ಕರ್ಮ ಯೋಗವನ್ನ ಮಾಡೋದ, ಯಾವ್ದು ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ಇಲ್ಲಿ ಈ ಒಬ್ಬ ಯೋಗಿ ಅವರು ಸಾಧು ಏನ್ ಮಾಡಿದಾರೆ, ಎಲ್ಲವನ್ನ ಮನೆ ಮಠ ಹೆಂಡತಿ ಎಲ್ಲವನ್ನ ಬಿಟ್ಟು ಅವರು ಒಂದು ಕಾಡಿಗೆ ಅಥವಾ ಹಿಮಾಲಯಕ್ಕೋ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಬ್ರು ಪ್ರಭುಜಿ ಏನ್ ಮಾಡ್ತಾ ಇದ್ದಾರೆ, ಅವರು ನೋಡಿ ಪುಸ್ತಕಗಳನ್ನ ಭಗವದ್ಗೀತೆ ಪುಸ್ತಕಗಳನ್ನ ಎಲ್ಲರಿಗೂ ಹಂಚುತ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಯಾವ್ದು ಸರಿ ಅಂತ ಅನಿಸ್ತಾ ಇದೆ, ಯಾವ್ದು ಅಂದ್ರೆ ಉತ್ತಮ ಅಂತ? ಎರಡನ್ನೂ ಸರಿನೇ, ಕರ್ಮಯೋಗ. ಯಾವ್ದು ಉತ್ತಮ ಅಂತ ಅನಿಸ್ತಾ ಇದೆ? ಕರ್ಮಯೋಗ ಮಾತಾಜಿ. ಯಾಕೆ ಕರ್ಮಯೋಗ? ಎಲ್ಲವನ್ನು ತ್ಯಜಿಸಿ, ಅದೇ ನೀವು ಹೇಳ್ದಂಗೆ ಈಗ ಎಲ್ಲವನ್ನು ತ್ಯಜಿಸಿ ಒಂದ್ ಕಡೆ ಇದಾಗೋದ್ರಿಂದಕ್ಕಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಒಂದಷ್ಟು ಸೇವೆಯ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಅದು ಒಳ್ಳೆಯದು. ಹೌದು, ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಎರಡನ್ನೂ ಸಹ ಒಳ್ಳೇದೇನೆ, ಎರಡನ್ನೂ ಸಹ ಗುರಿ ಏನು, ಅವರು ಬಂಧನಕ್ಕೆ ಒಳಗಾಗ್ತಾ ಇಲ್ಲ. ನೋಡಿ ಇಲ್ಲಿ ಸಾಧು ಕರ್ಮವನ್ನೇ ಮಾಡ್ತಾ ಇಲ್ಲ, ನಾವು ಕರ್ಮ ಮಾಡಿದ್ರೆ ಅಲ್ವಾ ಒಂದು ಪ್ರಕ್ರಿಯೆಗೆ ಒಳಗಾಗೋದು. ಸೊ ಅವ್ರೂ ಸಹ ಬಂಧನಕ್ಕೆ ಒಳಗಾಗ್ತಾ ಇಲ್ಲ. ಆದ್ರೆ ಇದು ತುಂಬಾ ಕಷ್ಟಕರ. ಮತ್ತೆ ಇದರ ಫಲ ಯಾವ ತರ ಇದೆ ಅಂತಂದ್ರೆ ಇವ್ರೊಬ್ರು ಮಾತ್ರನೇ ಭಗವಂತನ ಬಳಿಗೆ ಹೋಗ್ಬೋದು. ಅವ್ರು ಕಷ್ಟಪಟ್ರೆ ಈಗ ಅವ್ರೊಬ್ರು ಮಾತ್ರ ಭಗವಂತನ ಬಳಿಗೆ ಹೋಗ್ಬೋದು. ಆದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಪ್ರಭುಜಿ ಅವ್ರು ಇವಾಗ ಅವ್ರು ಏನ್ ಕೆಲಸ ಮಾಡ್ತಿದಾರೋ ಅವ್ರು ಮಾಡ್ತಾ ಇರೋದು ತಮ್ಮ ಇಂದ್ರಿಯ ಸುಖಕ್ಕಲ್ಲ ಅಲ್ವಾ. ಇವಾಗ ಅವರ ಗುರುಗಳು ಹೇಳಿದ್ದಾರೆ ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆ ನೀನು ಎಲ್ಲರಿಗೂ ಪ್ರಚಾರ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಗುರುಗಳ ಮಾತನ್ನ ನೆರವೇರಿಸ್ಲಿಕ್ಕೆ ಅವ್ರು ಇವಾಗ ಈ ಒಂದು ಪುಸ್ತಕವನ್ನ ಅವರು ಹಂಚುತ್ತಾ ಇದ್ದಾರೆ ಅಲ್ವಾ. ಮತ್ತೆ ಅವರು ತಾನೊಬ್ರೇ ಇವಾಗ ಭಗವಂತನ ಬಳಿಗೆ ಹೋಗ್ತಾ ಇಲ್ಲ, ಅವ್ರು ಎಲ್ಲರನ್ನ ಯಾರೆಲ್ಲ ಜನಗಳು ಅವರ ಸಂಪರ್ಕಕ್ಕೆ ಬರ್ತಾರೋ ಅವ್ರೆಲ್ಲರನ್ನೂ ಸಹ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಿಮ್ಗೆ ಯಾವ್ದು ಶ್ರೇಷ್ಠ ಉತ್ತಮ ಅಂತ ಅನ್ನಿಸ್ತಾ ಇದೆ? ಕರ್ಮಯೋಗ. ಕರ್ಮಯೋಗ ಅಲ್ವಾ. ಸೊ ಇವಾಗ ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಇವಾಗ ಅರ್ಜುನ ಏನನ್ನ ಪ್ರಶ್ನೆನ ಕೇಳ್ತಾ ಇದ್ರೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ರೇಯೇ ತಯೋರೇಖಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆನ ಕೇಳ್ತಾರೆ. ನೋಡಿ ಶ್ರೇಯಸ್ಕರ ಎಷ್ಟು ಸತಿ ಕೇಳ್ತಾ ಇದಾರಲ್ವಾ ಅರ್ಜುನ, ಯಾವ್ದು ಒಳ್ಳೇದು ನನಗೆ ಇವಾಗ ಅಟ್ ಪ್ರೆಸೆಂಟ್ ತತ್ಕಾಲಕ್ಕೆ ಒಳ್ಳೇದಾಗೋದು ನನಗೆ ಹೇಳ್ಬೇಡ, ಮುಂದೆನೂ ಸಹ ಅದರಿಂದ ನಾನು ತಗೊಳ್ಳೋಂತಹ ಒಂದು ನಿರ್ಧಾರದಿಂದ ಮುಂದೆನೂ ಸಹ ನನಗೆ ಮತ್ತೆ ನನ್ನನ್ನು ನಂಬಿರೋರು ಎಲ್ಲರಿಗೂ ಸಹ ಒಳ್ಳೇದಾಗ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಕರ್ಮವನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿರೋದು ಎಂತಹ ಕರ್ಮವನ್ನ ಬಿಡ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ? ನಾವೆಲ್ಲ ಕರ್ಮವನ್ನ ಬಿಡ್ಬೋದಾ? ನಾವು 3ನೇ ಅಧ್ಯಾಯದಲ್ಲಿ ಏನನ್ನ ಅರ್ಥ ಮಾಡ್ಕೊಂಡ್ವಿ? ನಾವೆಲ್ಲ ಕರ್ಮ ಬಿಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ನಮ್ಗೆ ದೇಹ ಅನ್ನೋದಿದೆ, ಈ ದೇಹವನ್ನ ನೋಡ್ಕೊಳ್ಲಿಕ್ಕೋಸ್ಕರ ನಾವು ಕರ್ಮವನ್ನ ಮಾಡ್ಲೇಬೇಕು ಅಲ್ವಾ. ನಿಗದಿತ ಕರ್ಮವನ್ನ ನಾವು ಮಾಡ್ಲೇಬೇಕು, ನಾವು ಬೇರೆಯವ್ರ ಮೇಲೆ ಅವಲಂಬಿಸಬಾರ್ದು. ನಮ್ಗೆ ದೇಹದಲ್ಲಿ ಶಕ್ತಿ ಇರೋ ತನಕನೂ ಸಹ ನಾವು
ದುಡಿದು ಅನ್ನವನ್ನ ನಾವು ಮಾಡ್ಕೊಳ್ಳೇಬೇಕು ಅಲ್ವಾ. ಯಾವತ್ತೂ ಸಹ ಕೃಷ್ಣ ನಿಗದಿತ ಕರ್ತವ್ಯವನ್ನ ಬಿಡು ಅಂತ ಹೇಳ್ಬಿಟ್ಟು ಅವರು ಹೇಳೋದಿಲ್ಲ. ಅವ್ರು ಎಂತಹ ಕರ್ತವ್ಯವನ್ನ ಬಿಡು ಅಂತ ಹೇಳ್ತಾರೆ, ಎಂತಹ ಕರ್ಮವನ್ನ ಮಾಡ್ಬೇಡ ಅಂತ ಹೇಳ್ತಾರೆ, ಫಲಪ್ರದವಾದಂತಹ ಕರ್ಮವನ್ನ ನೀನು ಮಾಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ನೀವು ಇವಾಗ ಯಾವ್ದೋ ಒಂದು ಕರ್ಮವನ್ನ ಮಾಡಿದಾಗ ಅದರಿಂದ ಬಂದಿರುವಂತಹ ಒಂದು ಫಲವನ್ನ ನಾನ್ ಅನುಭವಿಸ್ಬೇಕು, ನನ್ನ ಇಂದ್ರಿಯ ಸುಖವನ್ನ ನಾನ್ ಇಂದ್ರಿಯ ಸುಖವನ್ನ ಪಡ್ಕೋಬೇಕು, ನನ್ನ ಇಂದ್ರಿಯಗಳನ್ನ ಸಂತೋಷ ಪಡಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂತಹ ಕರ್ಮವನ್ನ ನೀನು ಮಾಡ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅದರಿಂದ ಬಂಧನಕ್ಕೆ ಒಳಗಾಗ್ತೀವಿ ಅಲ್ವಾ. ನಮ್ಗೆ 3ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ಕೃಷ್ಣ, ನೀನು ಬೇರೆ ಯಾವ್ದು ಬೇಡ, ಅನ್ನವನ್ನ ನಿನ್ನ ಸಂತೋಷಕ್ಕೋಸ್ಕರ ಸ್ವಯಂ ಪಾಕ ಮಾಡ್ಕೊಂಡ್ರೆ ನೀನು ಪಾಪವನ್ನೇ ಊಟ ಮಾಡ್ತಾ ಇದೀಯಾ ಅಂತ ಹೇಳಿದ್ರು. ನೋಡಿ, ಬೇರೆ ಏನು ಅಲ್ಲ, ನಾವೇನು ಒಡವೆ ಬಂಗಾರ ಹಾಕೊಂತಿಲ್ಲ ಅಥವಾ ಕಾರಲ್ಲಿ ತಿರುಗಾಡ್ತಾ ಇಲ್ಲ, ಬರೇ ಅನ್ನವನ್ನ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ಕೊಂಡಿದ ತಕ್ಷಣನೇ ನಾವು ಪಾಪವನ್ನ ಊಟ ಮಾಡ್ದಂಗ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಇದಾರೆ, ಸ್ವಯಂ ಪಾಕ ಮಾಡ್ಕೊಳೋದೇ ಪಾಪ ಅಂತ ಹೇಳ್ತಿದಾರಲ್ಲ, ಅಂತಹ ಕರ್ಮವನ್ನ ನೀನು ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಿಗದಿತ ಕರ್ಮವನ್ನ ಯಾವತ್ತೂ ಬಿಡ್ಕೊಡುದು. ಅದನ್ನೇ ಅರ್ಜುನನಿಗೆ ಇವಾಗ ಪದೇ ಪದೇ ಹೇಳ್ತಾ ಇರೋದು, ನೀನು ಕ್ಷತ್ರಿಯ, ನಿನ್ನ ಧರ್ಮವನ್ನ ನೀನು ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಅದ್ರ ಜೊತೆ ಭಕ್ತಿ ಪೂರ್ವಕ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ. ಇವೆರಡರಲ್ಲಿ ಯಾವ್ದು ಶ್ರೇಯಸ್ಕರ? ಕರ್ಮವನ್ನ ಬಿಡ್ಬೇಕು ಅಂದ್ರೆ ಏನರ್ಥ? ಸನ್ಯಾಸಿ ಆಗೋದು ಅಲ್ವಾ. ನಾವು ಮಾಡ್ತಿರೋಂತಹ ಎಲ್ಲ ನಿಗದಿತ ಕರ್ತವ್ಯ ಎಲ್ಲವನ್ನ ಬಿಟ್ಟು ಹೋಗ್ತೀವಿ ಅಂತಂದ್ರೆ ನಾವು ಸನ್ಯಾಸತ್ವವನ್ನ ತಗೋತಾ ಇದೀವಿ ಅಂತ. ಸೊ ಹಂಗಾದ್ರೆ ಸನ್ಯಾಸಿ ಆಗೋದು ಶ್ರೇಯಸ್ಕರನ ಅಥವಾ ನಾನು ಭಕ್ತಿ ಪೂರ್ವಕವಾದ ಕರ್ಮವನ್ನ ನಾನು ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಯಾವ್ದು ಒಳ್ಳೇದು ನನಗೆ ಶ್ರೇಯಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾಕೆ ಈ ತರ ತಪ್ಪು ಗ್ರಹಿಕೆ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿರುವಂತಹದ್ದೆಲ್ಲ ಇಲ್ಲಿ ವಿಚಾರಗಳನ್ನ ಹೇಳ್ತಾ ಇದಾರೆ. ನಾನು ಮತ್ತೆ ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ ನಾವಿಲ್ಲಿ ಏನನ್ನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕೃಷ್ಣ ಹೇಳ್ತಾ ಇರೋದು ಕರ್ಮವನ್ನ ನಾವು ಮಾಡ್ಲೇಬೇಕು. ಯಾವ್ದನ್ನ ತ್ಯಾಗ ಮಾಡುವಂತ ಕೃಷ್ಣ ಹೇಳ್ತಾ ಇದಾರೆ, ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ಬೇಕು. ನಾನು ಇವಾಗ ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ರೆ ಅದಕ್ಕೆ ಏನೋ ಒಂದು ಫಲ ಬರುತ್ತಲ್ಲ, ಅದರ ಮೇಲೆ ನನ್ನ ಗುರಿ ಇರ್ಕೂಡ್ದು. ಕರ್ಮ ಮಾಡೋದಷ್ಟೇ ನನ್ನ ಕರ್ತವ್ಯ. ಅದನ್ನೇ ನಮ್ಗೆ 2ನೇ ಅಧ್ಯಾಯದಲ್ಲೂ ಹೇಳಿದ್ದು ಅಲ್ವಾ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಲ್ವಾ. ಕರ್ಮವನ್ನ ಮಾಡೋದಷ್ಟೇ ನಿನ್ನ ಕರ್ತವ್ಯ, ಆ ಕರ್ಮದ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಹಾಗಂತ ಕರ್ಮದ ಫಲದ ಮೇಲೆ ಅಧಿಕಾರ ಇಲ್ಲ ಅಂದಿದ್ ಮಾತ್ರಕ್ಕೆ ನೀನು ಕರ್ಮವನ್ನ ಬಿಡ್ಬೇಕು ಅನ್ನೋ ಒಂದು ಮನಸ್ಸು ನಿನಗೆ ಬರಬಾರ್ದು ಅಲ್ವಾ. ನಾನು ಇವಾಗ 30 ದಿವಸ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಆ ಸಂಬಳದ ಮೇಲೆ ನಿನಗೆ ಆಸೆ ಇಟ್ಕೋಕೂಡ್ದು ಅಂತ ಯಾರಾದ್ರೂ ಹೇಳಿದ್ರೆ ನನಗೆ ಏನ್ ಅಂದ್ರೆ ನನ್ಗೆ ಉತ್ಸಾಹ ಇರುತ್ತೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಅಲ್ವಾ. ಕೃಷ್ಣ ಇವಾಗ ನಮ್ಗೆ ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ನನಗೆ ಇವಾಗ ಅದು ಏನ್ ಬರ್ಬೇಕು ಅದು ಬರುತ್ತೆ ಅಲ್ವಾ. ನಾನು ಶ್ರದ್ಧೆಯಿಂದ ನಾನು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಿದಾಗ ನನ್ನ ಒಂದು ಋಣದಲ್ಲಿ, ನನ್ನ ಒಂದು ಅರ್ಹತೆಗೆ ತಕ್ಕ ಹಾಗೆ, ನನ್ನ ಒಂದು ಕರ್ಮಕ್ಕೆ ಅನುಗುಣವಾಗಿ ನನಗೆ ಅದರ ಒಂದು ಫಲ ಅಥವಾ ಅದರ ಅಫಲ ಏನಿದೆ ಅದು ಬಂದೇ ಬರುತ್ತೆ ಅಲ್ವಾ. ಅದಕ್ಕೆ ಕೃಷ್ಣ ಏನ್ ಹೇಳ್ತಿದ್ದಾರೆ, ನೀನು ಬಂಧನಕ್ಕೆ ಒಳಗಾಗಬಾರ್ದು ಅಂತಂದ್ರೆ ಇದೇ ರೀತಿಯಲ್ಲಿ ನೀನು ಕರ್ಮವನ್ನ ಮಾಡ್ಬೇಕು. ನಿರಾಸಕ್ತಿಯಾಗಿ ನೀನು ಅಂದ್ರೆ ಅನಾಸಕ್ತಿ ಅಂದ್ರೆ ಯಾವ ತರ ಅರ್ಥ ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು. ಆ ಒಂದು ಕೆಲಸದ ಫಲದ ಮೇಲೆ ಅಟ್ಯಾಚ್ಮೆಂಟ್ ಇಲ್ದಲೆ ನೀನು ಕೆಲಸವನ್ನ ಮಾಡ್ಬೇಕು, ಉತ್ಸಾಹದಿಂದ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವ್ ಇಲ್ಲೇನನ್ನ ಅರ್ಥ ಮಾಡ್ಕೋಬೇಕು, ಕರ್ಮವನ್ನ ತ್ಯಾಗ ಮಾಡುವಂತ ಕೃಷ್ಣ ಯಾವತ್ತೂ ಹೇಳೋದಿಲ್ಲ. ನಾವು ಅರ್ಜುನನ ಎಕ್ಸಾಂಪಲ್ ಅನ್ನ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು ಅಲ್ವಾ. ಅರ್ಜುನನಿಗೆ ಯುದ್ಧ ಮಾಡು ಅಂತಾನೆ ಹೇಳ್ತಾ ಇದ್ದಾರೆ ಅವರು. ಅದೇ ತರ ಇವಾಗ ನಾನು ಗೃಹಿಣಿ ಆಗಿದ್ರೆ ನನ್ನ ಗೃಹಿಣಿ ಕರ್ತವ್ಯ ಮಾಡ್ಲೇಬೇಕು. ಇನ್ನೊಬ್ಬ ವಿದ್ಯಾರ್ಥಿ ಆಗಿದ್ರೆ ವಿದ್ಯಾರ್ಥಿಯ ಕರ್ತವ್ಯವನ್ನ ಮಾಡ್ಲೇಬೇಕು. ಮತ್ತೆ ನಾವ್ ಏನನ್ನ ತ್ಯಾಗ ಮಾಡ್ಬೇಕು, ಆ ಮಾಡುವಂತಹ ಕರ್ಮದಲ್ಲಿ ಏನ್ ಫಲ ಇದೆಯೋ ಅದನ್ನ ಮಾತ್ರ ನಾವು ತ್ಯಾಗ ಮಾಡ್ಬೇಕು. ಅಂದ್ರೆ ಅದ್ರ ಮೇಲೆ ನಾವು ಯಾವುದೇ ಒಂದು ಆಸಕ್ತಿನ ನಾವು ಬೆಳೆಸ್ಕೋಬಾರ್ದು. ನಾನು ಈ ಒಂದು ಕೆಲಸವನ್ನ ಮಾಡಿದಾಗ ನನಗೆ ಇವಾಗ ಏನೋ ಒಂದು ಫಲ ಬರುತ್ತಲ್ಲ, ಅದು ನಾನ್ ಎಂಜಾಯ್ ಮಾಡ್ಬೇಕು ಅಥವಾ ಅದು ಒಳ್ಳೇದೇ ನನಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಅದ್ ಯಾವುದೇ ಒಂದು ಆಸೆ ಆಕಾಂಕ್ಷೆ ಅದ್ ಯಾವ್ದನ್ನು ನಾನು ಇಟ್ಕೊಂಡಲೇ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಹೇಳ್ಕೊಡ್ತಾ ಇರೋದು. ಅದಕ್ಕೆ ಕೃಷ್ಣ ಈ ಅರ್ಜುನನ ಪ್ರಶ್ನೆಗೆ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು.